ಇತ್ತೀಚೆಗೆ ಜನರು ರೀಲ್ಸ್ ಮಾಡೋಗೋಸ್ಕರ ಟಿಕ್ ಟಾಕ್ ಮಾಡೋಗೋಸ್ಕರ ರಾತ್ರೋರಾತ್ರಿ ಫೇಮಸ್ ಆಗಲು ಯಾವ ಮಟ್ಟಕ್ಕೆ ಇಳಿತಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗಿದೆ. ಅದು ಜನವರಿ 17ನೇ ತಾರೀಕು 2022 ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಿಂದ 32 ಕಿಲೋಮೀಟರ್ ದೂರದಲ್ಲಿರುವ ಹಸನ್ಗಂಜ್ ನಿವಾಸಿ ಕಿಶೋರಿ ವರ್ಮಾ ಅಲಿಯಾಸ್ ಮುನ್ನಾ ಆಗಾಗ ತನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ಗಳಲ್ಲಿ ಈ ರೀತಿ ರೀಲ್ಸ್ ಗಳನ್ನ ಹಾಕಿ ಹೆಸರು ಮಾಡಿದ್ದ. ಆತನಿಗೆ 10 ವರ್ಷದ ಹಿಂದೆ ಮದುವೆ ಆಗಿತ್ತು ಹಾಗೂ 3 ಜನ ಮಕ್ಕಳಿದ್ದರು. ರೈಲ್ವೆ ನಿಲ್ದಾಣದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಮುನ್ನಾ ಆಗಾಗ ತನ್ನ ಮೊಬೈಲ್ ಅನ್ನ ಬಳಸಿ ರೀಲ್ಸ್ ಗಳನ್ನ ಮಾಡುತ್ತಿದ್ದ. ಅದರಲ್ಲೂ ಅವನಿಗೆ ಆಕ್ಸಿಡೆಂಟ್, ಕೊಲೆ, ಹೊಡೆದಾಟ, ಬಡದಾಟ ಇಂತಹ ವಿಡಿಯೋಗಳನ್ನ ಮಾಡಿ ತನ್ನ ಪೇಜ್ಗಳಲ್ಲಿ ಹಾಕಿಕೊಳ್ಳುತ್ತಿದ್ದ. ಇದರಿಂದ ಅವನಿಗೆ ಒಳ್ಳೆಯ ವ್ಯೂಸ್ ಗಳು ಬರುತ್ತಿತ್ತು, ಕಮೆಂಟ್ಸ್ ಗಳು ಬರುತ್ತಿತ್ತು. ಅವನ ಸ್ನೇಹಿತರು, ಸಂಬಂಧಿಕರು ಅವುಗಳನ್ನ ಮೆಚ್ಚಿ ಅವನಿಗೆ ಕಮೆಂಟ್ಸ್ ಕೂಡ ಮಾಡುತ್ತಿದ್ದರು. ಇವೆಲ್ಲ ಕಂಡು ಅವನಿಗೆ ತುಂಬಾ ಇಷ್ಟವಾಗುತ್ತಿತ್ತು. ಈ ಹುಚ್ಚಿನಿಂದ ಅವನಿಗೆ ಅವನ ಸ್ವಂತ ಕುಟುಂಬದ ಕಡೆ ಗಮನ ಕಡಿಮೆ ಆಗಿತ್ತು. ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಅವನ ಹೆಂಡತಿ ಅಲ್ಲಲ್ಲಿ ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ, ಗಂಡನನ್ನ ಸಾಕುತ್ತಿದ್ದಳು. ಆದ್ರೆ ಅವಳಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಇತ್ತು. ಎಷ್ಟು ಬಾರಿ ಗಂಡನಿಗೆ ಹೇಳಿದರೂ ಕೂಡ ಕಿಶೋರಿಲಾಲ್ ಮಾತ್ರ ಎಂದಿಗೂ ಅವನ ಹೆಂಡತಿಯ ಕಾಳಜಿ ಮಾಡಲೇ ಇಲ್ಲ. ಕೆಮ್ಮಿ ಕಿಶೋರಿಲಾಲ್ನ ಹೆಂಡತಿ ರುಕ್ಮಿಣಿ ಕೊನೆಗೆ ಸಾವನ್ನಪ್ಪಿದ್ದಳು. ಕಿಶೋರಿಲಾಲ್ಗೆ ತನ್ನ ಹೆಂಡತಿಯ ಸತ್ತ ದುಃಖ ಸ್ವಲ್ಪವೂ ಇರಲಿಲ್ಲ. ಮಕ್ಕಳ ಬಗ್ಗೆ ಅವನ ಗಮನವೂ ಕೂಡ ಇರಲಿಲ್ಲ, ಯೋಚನೆ ಕೂಡ ಇರಲಿಲ್ಲ. ಏನೇ ಇದ್ರೂ ಪೂರ್ತಿ ದಿನ ದುಡಿಯುವುದು, ರಾತ್ರಿ ಕುಡಿಯುವುದು, ಆಮೇಲೆ ಕಂಡಲ್ಲಿ ಮೊಬೈಲ್ ಅನ್ನ ಬಳಸಿ ರೀಲ್ ಮಾಡುವುದು ಅವನ ಕೆಲಸವಾಗಿತ್ತು. ಹೌದು ಸ್ನೇಹಿತರೆ, ಒಮ್ಮೆ ಯಾರಿಗಾದ್ರೂ ಈ ರೀಲ್ಸ್ ಮಾಡುವ ಹುಚ್ಚು ಶುರುವಾದ್ರೆ ಇದು ಸರಾಯಿಗಿಂತ ಜಾಸ್ತಿ ಅಡಿಕ್ಷನ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇದು ತುಂಬಾನೇ ಅಪಾಯಕಾರಿ. ಎಷ್ಟು ಮನೆಗಳಲ್ಲಿ ಈ ರೀಲ್ಸ್ ಮಾಡುವ ಹುಚ್ಚಿನಿಂದ ಗಂಡ ಹೆಂಡತಿಯ ನಡುವೆ ಜಗಳಗಳಾಗಿ ನೂರಾರು ಸಾವಿರಾರು ವಿಚ್ಛೇದನಗಳು ಅಂದ್ರೆ ಡೈವರ್ಸ್ ಕೂಡ ಆಗಿ ಹೋಗಿವೆ. ಈ ಕಿಶೋರ್ ಲಾಲ್ಗೆ ಇದೇ ರೀತಿಯ ರೀಲ್ ಮಾಡುವ ಹುಚ್ಚು ಇತ್ತು. ಈ ರೀಲ್ಸ್ ಮಾಡುವ ಹುಚ್ಚು ಎಷ್ಟರ ಮಟ್ಟಕ್ಕೆ ಕರೆದುಕೊಂಡು ಹೋಗಿತ್ತು ಅಂದ್ರೆ ಹೆಂಡತಿ ಸತ್ತು 1 ವಾರ ಆಗಿತ್ತು ಅಷ್ಟೇ. ಒಂದು ದಿನ ರಾತ್ರಿ ಮಲಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಈ ಕಿಶೋರಿಲಾಲ್ಗೆ ಒಂದು ಐಡಿಯಾ ಬರುತ್ತದೆ. ಯಾಕೆ ಸ್ಮಶಾನದಲ್ಲಿ ಅವನ ಹೆಂಡತಿಯನ್ನು ಹೂತ ಜಾಗದಲ್ಲಿ ಒಂದು ಕ್ಯಾಮೆರಾ ಇಟ್ಟು ಆ ಕ್ಯಾಮೆರಾ ಮೂಲಕ ಆ ಸಮಾಧಿಯ ಒಳಗೆ ಏನೆಲ್ಲ ನಡೆಯುತ್ತಿದೆ ಅನ್ನುವುದನ್ನ ರೆಕಾರ್ಡ್ ಮಾಡಬೇಕೆಂದು ಒಂದು ಐಡಿಯಾ ಅವನಿಗೆ ಹೊಳೆಯುತ್ತದೆ. ಅಷ್ಟೇ ತಡ, ಮರುದಿನ ಲಕ್ನೋನ ಸದರ್ ಬಜಾರ್ಗೆ ಹೋಗಿ ಅಲ್ಲಿ ಒಂದು ಕ್ಯಾಮೆರಾವನ್ನ ಖರೀದಿ ಮಾಡಿ ಅವನ ಹೆಂಡತಿ ಶವವಾಗಿ ಮಲಗಿದ್ದ ಸ್ಮಶಾನಕ್ಕೆ ಹೋಗಿ ಅವಳ ಮೇಲೆ ಇದ್ದ ಮಣ್ಣನ್ನ ತೆಗೆದು ಅಲ್ಲಿ ಕ್ಯಾಮೆರಾವನ್ನ ಇಟ್ಟು ರೆಕಾರ್ಡ್ ಮಾಡಲು ಪ್ರಾರಂಭಿಸಿದ್ದಾನೆ. ಅವನ ಪ್ರಕಾರ ಸಮಾಧಿಯಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನುವುದನ್ನ ಜನರಿಗೆ ತೋರಿಸಬೇಕೆನ್ನುವುದು ಅವನ ಒಂದು ಪರಿಕಲ್ಪನೆ ಆಗಿತ್ತು. ಹೀಗೇನಾದ್ರೂ ಮಾಡಿದರೆ ಅವನಿಗೆ ಹಲವಾರು ಲೈಕ್ಸ್ಗಳು, ಕಮೆಂಟ್ಸ್ಗಳು ಹಾಗೂ ಅವನ ರೀಲ್ಸ್ಗೆ ತುಂಬಾನೇ ಮೆಚ್ಚುಗೆ ಬರಬಹುದು, ವೈರಲ್ ಆಗಬಹುದೆಂದು ಈ ರೀತಿ ಅವನ ಒಂದು ಐಡಿಯಾ ಆಗಿತ್ತು. ಒಂದು ದಿನ ಬಿಟ್ಟು ಮತ್ತೆ ಸ್ಮಶಾನಕ್ಕೆ ಹೋಗಿ ಅವನ ಹೆಂಡತಿಯ ಸಮಾಧಿಗೆ ಹೋಗಿ ಆ ಕ್ಯಾಮೆರಾವನ್ನು ತೆಗೆಯಲು ಹೋಗಿದ್ದಾನೆ. ಆಗ ಸ್ಮಶಾನವನ್ನು ಕಾಯುತ್ತಿದ್ದ ಕಾವಲುಗಾರ ಅವನನ್ನು ಹಿಡಿದು ಪೊಲೀಸರಿಗೆ ಕೊಟ್ಟಿದ್ದಾನೆ. ಯಾಕೆ ತಾನು ಸ್ಮಶಾನಕ್ಕೆ ಹೋಗಿದ್ದನು ಎಂದು ಪೊಲೀಸರಿಗೆ ಹೇಳಿದ್ದಾನೆ. ಪೊಲೀಸರು ಕೂಡ ಅವನ ಕ್ಯಾಮೆರಾವನ್ನು ಪರೀಕ್ಷಿಸಿದಾಗ ಅದರಲ್ಲಿ ಅವನ ಹೆಂಡತಿಯ ಹೆಣದ ವಿಡಿಯೋ ಇತ್ತು. ಬಿಟ್ಟರೆ ಏನೂ ಕೂಡ ಇರಲಿಲ್ಲ. ಅವನ ಈ ಹುಚ್ಚುತನವನ್ನು ಕಂಡು ಪೊಲೀಸರು ಅವನಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟು ಮನೆಗೆ ಕಳಿಸಿದ್ದಾರೆ. ನೋಡಿ, ಜನ ರೀಲ್ಸ್ ಗೋಸ್ಕರ ಏನೆಲ್ಲ ಯಾವ ಮಟ್ಟಿಗೆ ಇಳಿತಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ, ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ಧಾರೆ ಇರುವ ಪೋಷಕರನ್ನು ನಾವು ಸುತ್ತಮುತ್ತಲೂ ನೋಡುತ್ತೇವೆ. ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ ತಾಯಿಯೊಬ್ಬಳು ತನ್ನ ಮಗಳ ಕಾಲೇಜು ಶುಲ್ಕಗೋಸ್ಕರ ತನ್ನ ಕಿಡ್ನಿಯನ್ನೇ ತ್ಯಾಗ ಮಾಡಿದ್ದಳು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಶಾಕಿಂಗ್ ಸುದ್ದಿಯೊಂದು ಬೆಳಕಿಗೆ ಬಂದಿದೆ. ಹೌದು, ಪಶ್ಚಿಮ ಬಂಗಾಳದ ಆಘಾತಕಾರಿ ಘಟನೆಯೊಂದರಲ್ಲಿ ರೀಲ್ಸ್ ಮೇಲಿನ ಮೋಹ, ಐಫೋನ್ ಕೊಳ್ಳುವ ಆಸೆಯಿಂದ ದಂಪತಿಗಳು ತಮ್ಮ 8 ತಿಂಗಳ ಮಗುವನ್ನೇ ಮಾರಿದ್ದಾರೆ. ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಇಂತಹ ಒಂದು ವಿಲಕ್ಷಣ ಕತೆ ಕಂಡು ಬಂದಿದೆ. ಇನ್ಸ್ಟಾಗ್ರಾಮ್ ರೀಲ್ಗಳನ್ನು ರಚಿಸಲು ಐಫೋನ್ ಖರೀದಿಸಲು ಬಯಸಿದ್ದ ಈ ದಂಪತಿಗಳು ಈ ನೀಚ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇಂತಹ ಶಾಕಿಂಗ್ ಘಟನೆ ಕುರಿತಂತೆ ಮಾಹಿತಿ ತಿಳಿದ ಪೊಲೀಸರು ತಕ್ಷಣ ಕಾರ್ಯೋನ್ಮುಖವಾಗಿ ಮಗುವಿನ ತಾಯಿ ಹಾಗೂ ಮಗುವನ್ನು ಖರೀದಿಸುತ್ತಿದ್ದ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ. ಆ ದುರಾದೃಷ್ಟ ಮಗುವಿನ ತಾಯಿಯನ್ನು ಸತಿ ಎಂದು ಗುರುತಿಸಿದ್ದಾರೆ. ಮಗುವನ್ನು ಖರೀದಿಸಿದ ಮಹಿಳೆಯನ್ನು ಪ್ರಿಯಾಂಕಾ ಘೋಷ್ ಎಂದು ಗುರುತಿಸಲಾಗಿದೆ. ಇನ್ನು ಈ
ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಮಗುವಿನ ತಂದೆ ಜಯದೇವ್ ಈಗ ತಲೆಮರೆಸಿಕೊಂಡಿದ್ದಾನೆ ಎಂದು ಗೊತ್ತಾಗಿದೆ. ಜಯದೇವ್ರನ್ನು ಪತ್ತೆ ಹಚ್ಚಲು ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅಷ್ಟಕ್ಕೂ ಏನಿದು ಘಟನೆ? ವಾಸ್ತವವಾಗಿ 8 ತಿಂಗಳು ಮಗು ನಾಪತ್ತೆಯಾದರೂ ಈ ದಂಪತಿಗಳ ಮುಖದಲ್ಲಿ ಕೊಂಚವೂ ಬೇಸರ ಆಗಲಿ, ದುಃಖವಾಗಲಿ, ಆತಂಕವಾಗಲಿ ಇರಲಿಲ್ಲ. ನೆರೆಹೊರೆಯವರು ಈ ಬಗ್ಗೆ ವಿಚಾರಿಸಿದಾಗಲೂ ದಂಪತಿಗಳಿಂದ ಯಾವುದೇ ಸೂಕ್ತವಾದ ಉತ್ತರವೂ ಲಭ್ಯವಾಗಿರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ದಂಪತಿಗಳ ಕೈಯಲ್ಲಿ ಸುಮಾರು 1.5 ಲಕ್ಷ ಮೌಲ್ಯದ ಐಫೋನ್ ಕಂಡು ಅಕ್ಕಪಕ್ಕದ ಜನರಿಗೆ ಅನುಮಾನ ವ್ಯಕ್ತವಾಗಿತ್ತದೆ. ಈ ಕುರಿತಂತೆ ಕೆಲವರು ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಹೆಂಡತಿಯನ್ನು ಬಿಟ್ಟು ಪತಿ ಪರಾರಿಯಾಗಿದ್ದು, ಪೊಲೀಸರಿಗೆ ಸಿಕ್ಕಬಿದ್ದ ಮಗುವಿನ ತಾಯಿ ಸತಿ ತಾವು ಪಶ್ಚಿಮ ಬಂಗಾಳದ ವಿವಿಧ ಭಾಗಗಳಿಗೆ ತೆರಳಿ ಇನ್ಸ್ಟಾಗ್ರಾಂ ರೀಲ್ಗಳನ್ನು ರಚಿಸಲು ಇಚ್ಛಿಸಿದ್ದೆವು. ನಮ್ಮ ಬಳಿ ಅಷ್ಟೊಂದು ಹಣವಿರಲಿಲ್ಲ, ಹಣದ ಸೌಕರ್ಯವಿರಲಿಲ್ಲ. ಹೀಗಾಗಿ ತಮ್ಮ 8 ತಿಂಗಳ ಮಗುವನ್ನ ಮಾರಾಟ ಮಾಡಿರುವುದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ. ಇನ್ನೊಂದು ಶಾಕಿಂಗ್ ವಿಷಯವೇನೆಂದರೆ, ಈ ದಂಪತಿಗಳಿಗೆ 7 ವರ್ಷದ ಮಗಳು ಕೂಡ ಇದ್ದಳು. ಆಕೆಯನ್ನು ಕೂಡ ಬೇರೆಯವರಿಗೆ ಮಾರಾಟ ಮಾಡಲು ಇವರು ಯೋಚನೆಯನ್ನ ರೂಪಿಸಿದ್ದರು ಎಂದು ಈ ಮೂಲಕ ತಿಳಿದು ಬಂದಿದೆ. ಈ ಘಟನೆ ಕುರಿತಂತೆ ತನಿಖೆ ಮುಂದುವರೆಸಿರುವ ಪಶ್ಚಿಮ ಬಂಗಾಳದ ಪೊಲೀಸರು ಬಡತನದಿಂದಾಗಿ ಇವರು ಇಂತಹ ಕೃತ್ಯಕ್ಕೆ ಮುಂದಾಗಿದ್ದಾರೋ ಅಥವಾ ಇಂತಹವರ ಒಂದು ದೊಡ್ಡ ಜಾಲವೇನಾದರೂ ಇದೆ ಎಂದು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಇನ್ನು ತನಿಖೆ ಈಗಲೂ ನಡೆಯುತ್ತಿದೆ. ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್ ಮತ್ತು ಟಿಕ್ಟಾಕ್ ಇಂದಿನ ದಿನಗಳಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಅವುಗಳಲ್ಲಿ ರೀಲ್ಸ್ ಗಳನ್ನ ಪೋಸ್ಟ್ ಮಾಡುವವರ ಸಂಖ್ಯೆ ಸಾಕಷ್ಟು ಹೆಚ್ಚಿದೆ. ಆದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ಮಾಡುವ ಹವ್ಯಾಸವನ್ನ ಮಹಿಳೆಯರಿಗೆ ಭಾರಿ ಕಂಟಕವನ್ನೇ ತಂದಿದೆ. ತಮಿಳುನಾಡಿನ ದಿಂಡಿಗಲ್ನಲ್ಲಿ ಇಂಥದೊಂದು ಘಟನೆ ಬೆಳಕಿಗೆ ಬಂದಿದೆ. ಅಲ್ಲಿನ ನಿವಾಸಿ 38 ವರ್ಷದ ಅಮೃತಲಿಂಗಂ ಎಂಬಾತ ತನ್ನ ಪತ್ನಿ ಚಿತ್ರಾ ಎಂಬಾಕೆಯನ್ನು ಹೊಡೆದು ಕೊಂದಿದ್ದಾನೆ. ಇದಕ್ಕೆ ಕಾರಣ ಆಕೆ ಅತಿ ಹೆಚ್ಚಿನ ಸಮಯ ಇನ್ಸ್ಟಾಗ್ರಾಮ್ ರೀಲ್ ಮಾಡುವುದರಲ್ಲಿ ಕಾಲವನ್ನ ಕಳೆಯುತ್ತಾ ಇದ್ದಳು. ಇನ್ಸ್ಟಾಗ್ರಾಮ್ ನಲ್ಲಿ ಇವಳಿಗೆ 33,000ಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದರೆಂದು ಬೆಳಕಿಗೆ ಬಂದಿದೆ. ಆರೋಪಿ ಅಮೃತಲಿಂಗಂ ತನ್ನಂಪಾಳ್ಯಂ ತರಕಾರಿ ಮಾರುಕಟ್ಟೆಯಲ್ಲಿ ದಿನಗೂಲಿ ಕೆಲಸ ಕಾರ್ಮಿಕನಾಗಿದ್ದು, ಪತ್ನಿ ಚಿತ್ರ ಬಟ್ಟೆ ತಯಾರಿಸುವ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಆಕೆಗೆ ಸೋಷಿಯಲ್ ಮೀಡಿಯಾ ಹುಚ್ಚಿತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್ ಗಳನ್ನು ಮಾಡುತ್ತಿದ್ದ ಈಕೆ 33 ಫಾಲೋವರ್ಸ್ ಗಳನ್ನ ಹೊಂದಿದ್ದಳು. ಈ ರೀಲ್ಸ್ ಕಾರಣದಿಂದಲೇ ಗಂಡ ಹೆಂಡತಿ ನಡುವೆ ಜಗಳ. ದಂಪತಿ ಸೇಲಂ ನಗರದಲ್ಲಿ ಬಾಡಿಗೆ ವಾಸವಾಗಿದ್ದರು. ಈ ಸಂದರ್ಭದಲ್ಲಿ ಚಿತ್ರಾ ಅವರಿಗೆ ಸಾಮಾಜಿಕ ಮಾಧ್ಯಮದ ಪ್ಲಾಟ್ಫಾರ್ಮ್ಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್ ಗಳಲ್ಲಿ ತಮ್ಮ ಚಟುವಟಿಕೆಗಳನ್ನ ಹಂಚಿಕೊಳ್ಳುವ ಅಭ್ಯಾಸವಾಗಿತ್ತು. ಇದಕ್ಕಾಗಿಯೇ ಅಮೃತಲಿಂಗಂ ಚಿತ್ರಾ ಅವರೊಂದಿಗೆ ಹಲವಾರು ಬಾರಿ ಜಗಳವಾಡಿದ್ದಾನೆ. ಚಿತ್ರಾ ಅದರಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಿದ್ದಳು. ಇಷ್ಟು ಮಾತ್ರವಲ್ಲದೆ ಚಿತ್ರಾ ಅವರ ಫಾಲೋವರ್ಸ್ ಹೆಚ್ಚಾದಾಗ ಚಿತ್ರಾ ತಾವು ನಟನಾ ಜಗತ್ತಿಗೆ ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡಲು ನಿರ್ಧರಿಸಿದ್ದಳು. ಆ ಬಳಿಕ ಇದಕ್ಕಾಗಿ 2 ತಿಂಗಳ ಹಿಂದೆ ಚೆನ್ನೈಗೆ ಕೂಡ ಹೋಗಿ ಸ್ಕ್ರೀನ್ ಟೆಸ್ಟ್ ಕೂಡ ಕೊಟ್ಟು ಬಂದಿದ್ದಳು. ಚಿತ್ರಾ ಕಳೆದ ವಾರಷ್ಟೇ ಹತ್ತಿರದವರ ಮದುವೆಗೆಂದು ವಾಪಸ್ ಆಗಿದ್ದಳು. ಕಾರ್ಯಕ್ರಮ ಮುಗಿಸಿ ಚೆನ್ನೈಗೆ ತೆರಳಲು ತಯಾರಾಗಿದ್ದಳು. ಅಷ್ಟರಲ್ಲಿ ಆಕೆಯನ್ನು ಬಿಟ್ಟು ಹೋಗುವುದು ಬೇಡ ಎಂದು ಪತಿ ಅಮೃತಲಿಂಗಂ ಕೇಳಿಕೊಂಡಿದ್ದಾನೆ. ಇದೇ ಕಾರಣಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ. ಇದಾದ ಬಳಿಕ ಮತ್ತೊಮ್ಮೆ ಇಬ್ಬರ ನಡುವೆ ವಾಗ್ವಾದ ನಡೆದು ಅದು ಜಗಳಕ್ಕೆ ತಿರುಗಿದೆ. ನಂತರ ಅಮೃತಲಿಂಗಂ ತನ್ನ ಶಾಲನ್ನ ಬಳಸಿ ಚಿತ್ರಾ ಅವರನ್ನ ಕತ್ತುಹಿಸಿದ್ದಾನೆ. ಆಕೆ ಪ್ರಜ್ಞೆಹೀನಳಾದ ತಕ್ಷಣ ಗಾಬರಿಗೊಂಡ ಪತಿ ಅಮೃತಲಿಂಗಂ ಮನೆಯಿಂದ ಓಡಿ ಹೋಗಿದ್ದು, ಬಳಿಕ ಮಗಳಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾನೆ. ಆಕೆ ಮನೆಯವರಿಗೆ ವಿಚಾರ ತಿಳಿಸಿದ್ದು, ಎಲ್ಲರೂ ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ಚಿತ್ರಾ ಶವವಾಗಿ ಬಿದ್ದಿದ್ದು ಕಂಡು ಬಂದಿದೆ. ಮಾಹಿತಿ ಪಡೆದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಹಿಳೆಯ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಪತಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಈ ರೀಲ್ಸ್ ಹಾವಳಿ, ಈ ಇನ್ಸ್ಟಾಗ್ರಾಮ್ ಹಾವಳಿ, ಈ ಸೆಲ್ಫಿ ಹಾವಳಿ, ಈ ಪೋಸ್ಟ್ಗಳ ಹಾವಳಿ ಜನರಲ್ಲಿ ಏನೆಲ್ಲ ಆತಂಕಗಳನ್ನ ಹುಟ್ಟಿಸುತ್ತಿದೆ, ಎಷ್ಟು ಮನೆಗಳನ್ನ ಹಾಳು ಮಾಡುತ್ತಿದೆ, ಎಷ್ಟು ಜನರ ಪ್ರಾಣವನ್ನ ತೆಗೆಯುತ್ತಿದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತಿದೆ. ಸ್ನೇಹಿತರೆ, ಏನೇ ಇರಲಿ, ಹೇಗೆ ಇರಲಿ, ಎಲ್ಲದಕ್ಕೊಂದು ಮಿತಿ ಇರಲಿ ಅನ್ನುವುದೇ ಈ ಒಂದು ವಿಡಿಯೋದ ಮೆಸೇಜ್ ಆಗಿದೆ. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.